ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನಿಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿರುವ ಆರೋಪಿಗಳು ಜೂನ್ 30ರೊಳಗೆ ಶರಣಾಗಬೇಕು. ಇಲ್ಲದಿದ್ದಲ್ಲಿ ಅವರ ಮನೆಯನ್ನ ಜಪ್ತಿ ಮಾಡಲಾಗುವುದು ಎಂದು ಎನ್ಐಎ ಅಧಿಕಾರಿಗಳು ಹಾಗೂ ಸುಳ್ಯ ಪೊಲೀಸ್ ಸಿಬ್ಬಂದಿ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಬೆಳ್ಳಾರಿಯಲ್ಲಿ ಹಾಗೂ ಸುಳ್ಯ ನಗರದಲ್ಲಿ ಧ್ವನಿವರ್ಧಕ ಮೂಲಕ ಉದ್ಘೋಷಣೆಯನ್ನ ಮಾಡಲಾಯಿತು. ಆರೋಪಿಗಳ ಸುಳಿವು ಕೊಟ್ಟವರಿಗೆ ನಗದು ಬಹುಮಾನವನ್ನ ನೀಡಲಾಗುವುದು ಎಂದು ಘೋಷಿಸಿದ್ದು, ಕೋರ್ಟ್ ಆದೇಶದ ಪ್ರತಿಯನ್ನ ಸುಳ್ಯದ ಕಲ್ಲುಮುಟ್ಟುವಿನಲ್ಲಿ ವಾಸವಿದ್ದ ಆರೋಪಿ ಉಮರ್ ಫಾರೂಕ್ ಹಾಗೂ ಮುಸ್ತಾಫ್ ಮನೆಗೆ ಹೋಗಿ ಅಧಿಕಾರಿಗಳು ಅಂಟಿಸಿ ಬಂದಿದ್ದಾರೆ ಎನ್ನಲಾಗಿದೆ. ಈ ಪ್ರಕರಣದ 3 ಪ್ರಮುಖ ಆರೋಪಿಗಳು ಹಾಗೂ ಇತರ 5 ಆರೋಪಿಗಳು ತಲೆಮರೆಸಿಕೊಂಡಿದ್ದು, ಆರೋಪಿಗಳ ಪತ್ತೆಗೆ ಹುಡುಕಾಟ ನಡೆದಿದೆ. ಒಟ್ಟು 21 ಆರೋಪಿಗಳ ವಿರುದ್ಧ ಎನ್ಐಎ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದೆ. ಉಮರ್ ಫಾರೂಕ್ ಸನ್ ಆಫ್ ರಫೀಕ್ ಎಂಆರ್ ಸುಳ್ಯ ತಾಲೂಕಿನ ಯುವಕನಾಗಿದ್ದು ಕಳೆದ 1 ವರ್ಷದಿಂದ ತಲೆಮರೆಸಿಕೊಂಡಿರುತ್ತಾರೆ. ಇವರನ್ನು ಹುಡುಕಿಕೊಟ್ಟಲ್ಲಿ ಹಾಗೂ ಇವರ ಸುಳಿವು ಕೊಟ್ಟಲ್ಲಿ ಎನ್ಐಎ ನ್ಯಾಯಾಲಯದಿಂದ ಸಾರ್ವಜನಿಕರಿಗೆ 5 ಹಾಗೂ 2 ಲಕ್ಷದ ಬಹುಮಾನವನ್ನು ಪ್ರಕಟಿಸುತ್ತಿದ್ದಾರೆ. ಉಮರ್ ಫಾರೂಕ್ ಸನ್ ಆಫ್ ರಫೀಕ್ ಎಂಆರ್ ಸುಳ್ಯ ತಾಲೂಕಿನ ಯುವಕನಾಗಿದ್ದು ಕಳೆದ 1 ವರ್ಷದಿಂದ ತಲೆಮರೆಸಿಕೊಂಡಿರುತ್ತಾರೆ.